ವಿಜ್ಞಾನ ತಂತ್ರಜ್ಞಾನ ಸಚಿವ ಎಂಆರ್ ಸೀತಾರಾಮ್ಗೆ ಬಿಜೆಪಿ ಕಾರ್ಯಕರ್ತರು ಗೆರಾವ್ ಹಾಕಿದ ಘಟನೆ ಮಂಗಳೂರಿನ ವಾಮಂಚೂರು ಜಂಕ್ಷನ್ನಲ್ಲಿ ನಡೆದಿದೆ. ವಾಮಂಚೂರು ಜಂಕ್ಷನ್ನಿಂದ ಪಿಲಿಕುಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಡಾಮರೀಕರಣದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ಥಳೀಯ ಕಾರ್ಪೊರೇಟರ್ ಹೇಮಲತಾ ಸಾಲ್ಯನ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಆಹ್ವಾನ ನೀಡದೇ ಇರುವುದನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವ ಸೀತಾರಾಮ್ರ ಕಾರು ಅಡ್ಡಗಟ್ಟಿ ಕರಿ ಪತಾಕೆ ಹಿಡಿದು ಪ್ರತಿಭಟಿಸಿದರು. ಇದೇ ವೇಳೆ ಸಚಿವರ ಸಮ್ಮುಖದಲ್ಲಿಯೇ ಪೊಲೀಸರು ಕಾರ್ಯಕರ್ತರ ಹೊಯ್ಕೈ ನಡೆಯಿತು. ಈ ವೇಳೆ ಸಚಿವ ಸೀತಾರಾಮ್ ಶಾಸಕ ಮೊಯ್ತೀನ್ ಬಾವ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಇದೇ ವೇಳೆ ಸ್ಥಳೀಯ ಕಾರ್ಪೊರೇಟರ್ ಲತಾ ಸಾಲ್ಯನ್ ಮಾತನಾಡಿ, ಶಿಷ್ಟಾಚಾರ ಪ್ರಕಾರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಬೇಕಿತ್ತು. ಅಭಿವೃದ್ಧಿ ವಿಚಾರಕ್ಕೆ ನಮ್ಮ ವಿರೋಧವಿಲ್ಲ. ಅಲ್ಲದೆ ಕಾಮಗಾರಿಗೆ ಯಾವುದೇ ರೀತಿಯಲ್ಲೂ ಟೆಂಡರ್ ಪ್ರಕ್ರಿಯೆ ನಡೆದಿಲ್ಲ ಎಂದು ದೂರಿದ್ರು. ಎಂಎಲ್ಎ ಮೊಯ್ದೀನ್ ಬಾವ ಇರಬಹುದು. ಇದು ಮೂಡುಶೆಡ್ಡೆ ಮತ್ತೆ ವಾಮಂಜೂರಿಗೆ ಇರುವಂತಹ ಪ್ರದೇಶ. ಇಲ್ಲಿ ನಮ್ಮನ್ನು ಯಾಕೆ ಅವರು ಕಡೆಗಣಿಸ್ತಾ ಇದ್ದಾರೆ? ಈ ಮೊಯ್ದೀನ್ ಬಾವ ಈಗ ಯಾಕೆ ಮಾಡ್ತಾ ಇದ್ದಾರೆ? ಅಭಿಪ್ರಾಯ ನಮ್ದು ಏನು ಅದಕ್ಕೆ ವಿರೋಧ ಇಲ್ಲ ಅಭಿವೃದ್ಧಿ ಮಾಡೋದಕ್ಕೆ. ಆದರೆ ನಮ್ಮನ್ನು ಯಾಕೆ ವಿರೋಧ ಮಾಡ್ತಿದ್ದಾರೆ? ನಾವೇನು ಬಿಜೆಪಿ ಅವರಂತ ವಿರೋಧ ಮಾಡ್ದ ಅಲ್ಲ, ಕಾಂಗ್ರೆಸ್ ಅವರು ಕರೀತಾರೆ, ನಮ್ಮನ್ನು ಯಾಕೆ ಕರೆಯೋದಿಲ್ಲ? ಈಗ ಮೇಯರ್ ಇರ್ಬೋದು, ಅವರಿಗೆ ಸಹ ಕರೆಯೋದಿಲ್ಲ. ಇಲ್ಲಿ ಕಾರ್ಪೊರೇಟರ್ ಇದ್ದಾರೆ, ಜನರು ಯಾಕೆ ಕರೆಯೋದಿಲ್ಲ? ಇನ್ನು ಮುಂದೆ ಇಂಥ ಆದರೆ ನಾವು ನೇರ ಹೊಣೆ ಇಲ್ಲಿ ಎಂಎಲ್ಎ ಮತ್ತೆ ಇಲ್ಲಿಂದ ಅಧಿಕಾರಿಗಳ ವರ್ಗ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಮೊಯ್ತೀನ್ ಬಾವ ಅಭಿವೃದ್ಧಿಗೆ ಯಾರು ಕೂಡ ತೊಡಕು ಮಾಡಬಾರದೆಂದು ಮನವಿ ಮಾಡಿಕೊಂಡ್ರು. ಇಲ್ಲೂ ಅದನ್ನು ಮಾಡಬೇಕು, ಜನತೆ ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಯಾವುದೇ ರಾಜಕೀಯ ಇಲ್ಲದೆ ಇವತ್ತು ಕರಾವಳಿ ಪ್ರಾಧಿಕಾರದವರು ಸಮೇತ ಇಲ್ಲಿಯ ಕಾರ್ಪೊರೇಟರ್ನ್ನು ಕರೆದಿದ್ದಾರೆ. ನಾನು ಸಮೇತ ಫೋನ್ ಮಾಡುವಾಗ ಲಿಫ್ಟ್ ಮಾಡಿಲ್ಲ. ಇದನ್ನು ನಾವು ಕಾರ್ಪೊರೇಷನ್ ಫಂಡಿಂದ ಬರೀ 5% ಮಾತ್ರ ತೆಗೆದುಕೊಂಡದ್ದು. ನಮಗೆ 4,95,00,000 ರೂಪಾಯಿ ಕರಾವಳಿ ಪ್ರಾಧಿಕಾರ ಕೊಟ್ಟಿದೆ. ಆದ್ದರಿಂದ PWD ಮೂಲಕ ಈ ರಸ್ತೆಯ ಶಿಲಾನ್ಯಾಸವನ್ನು ಈಗ ಮಾಡಿದ್ದೇವೆ. ಆದಷ್ಟು ಬೇಗ ನಮ್ಮ ಅವಧಿಯಲ್ಲಿ ಏಪ್ರಿಲ್ನ ಒಳಗಡೆ ಇದು ಲೋಕಾರ್ಪಣೆ ಆಗ್ತದೆ ಮತ್ತು ಇದರಲ್ಲಿ ಯಾರು ಅಭಿವೃದ್ಧಿಗೆ ಯಾರು ತೊಡಕನ್ನು ಮಾಡಬಾರ್ದು ಅಂತ ಹೇಳುವಂಥ ಮನವಿಯನ್ನು ಕೇಳ್ತೇನೆ. ಬಿಜೆಪಿಗರ ವಿರೋಧದ ನಡುವೆಯೂ ಸುಮಾರು 4.95 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಕಾಂಕ್ರೀಟೀಕರಣ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗೆ ವಿಜ್ಞಾನ ತಂತ್ರಜ್ಞಾನ ಸಚಿವ ಎಂಆರ್ ಸೀತಾರಾಮ್ ಶಿಲಾನ್ಯಾಸಗೈದರು. ಒಟ್ಟಿನಲ್ಲಿ ಹಿರಿಯ ಸಚಿವರೊಬ್ಬರ ಸಮ್ಮುಖದಲ್ಲಿ ಅಭಿವೃದ್ಧಿಯ ವಿಷಯದಲ್ಲಿ ರಾಜಕೀಯ ಮೇಳೈಸಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.